ನಮಸ್ತೆ. ನೀವು ಕರ್ನಾಟಕದಲ್ಲಿದ್ದು ಒಂದು ದಿನದ ನಿಮ್ಮ ಸ್ಪೆಷಲ್ ಡೇಯನ್ನು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಅಂತಿದ್ರೆ ನಾವು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೋದ ಬೋಟಿಂಗ್ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. 7 ನದಿಗಳು ಸಮುದ್ರ ಸೇರುವ ಕೋಡಿಯನ್ನು ನೋಡಿ ತುಂಬ ಖುಷಿಯಾಯಿತು. ಮತ್ತೆ ಸುತ್ತಲೂ ಮರಗಳಿಂದ ಮುಚ್ಚಿ ನಡುವೆ ನೀರಿನ ಮೇಲೆ ಬೋಟ್ನಲ್ಲಿ ಹೋಗುವ ಮ್ಯಾಂಗ್ರೋವ್ ಫಾರೆಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿಯಾಯಿತು. ಹಾಗೆ ನಮಗೆ ಬೇಕಾದರೆ ಒಳ್ಳೊಳ್ಳೆ ಫೋಟೋಸ್ ಕೂಡ ತೆಕ್ಕೊಳ್ಳಿಕ್ಕೆ ಒಂದು ಒಳ್ಳೆ ಪ್ಲೇಸ್. ನೆಕ್ಸ್ಟ್ ನಾವು ಹೋಗಿದ್ದು ಡಾಲ್ಫಿನ್ ಸೈಟಿಂಗ್ಗೆ. ಮೊದಲಿಗೆ ನದಿ ಸಮುದ್ರ ಸೇರುವಲ್ಲಿ ಚಿಕ್ಕ ಚಿಕ್ಕ ಮೀನುಗಳನ್ನು ತಿನ್ನಲಿಕ್ಕೆ ಅಂತ ಬಂದ ಸುಮಾರು ಡಾಲ್ಫಿನ್ ಅನ್ನು ನೋಡಿದ್ವಿ. ಹಾಗೆ ಸಮುದ್ರದ ನಡುವೆ ಕೂಡ ಹೋಗಿ ಸುಮಾರು ಡಾಲ್ಫಿನ್ ಅನ್ನು ನೋಡಿದ್ವಿ. ಮತ್ತೆ ಸುತ್ತಲೂ ನೀರು, ನಡುವೆ ರಾಕ್ ಐಲ್ಯಾಂಡ್ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನಾವೊಂದು ಸ್ಪೆಷಲ್ ಜೀವಿಯನ್ನು ನೋಡಿದ್ವಿ. ಅದಕ್ಕೆ ಸೀ ಅರ್ಚಿನ್ ಅಂತ ಹೇಳ್ತಾರೆ. ಇದು ನೋಡಲಿಕ್ಕೆ ಒಂದು ಕೊರೋನಾ ಉಂಟಲ್ಲ ಹಾಗೆ ಇತ್ತು. ಫುಲ್ಲು ಸುತ್ತಲೂ ಮುಳ್ಳಾಗಿ ತುಂಬ ಮೆಲ್ಲ ಮೂವ್ ಆಗ್ತಾ ಇತ್ತು. ಸೊ ಇದು ಕೂಡ ನಮಗೆ ಒಂದು ಡಿಫ್ರೆಂಟ್ ಅನುಭವ ಆಯಿತು. ಸುಮಾರು 2 ಗಂಟೆಗಳ ಕಾಲ ನಮಗೆ ಬೋಟಿಂಗ್ ಮಾಡಿಸ್ತಾರೆ. ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಇನ್ನೂ 1 ಅವರ್ ಇದ್ದರೆ ಇನ್ನೂ ಸಹ ಎಂಜಾಯ್ ಮಾಡ್ಬೋದು ಅಂತ ಫೀಲ್ ಆಗ್ತದೆ. ನಾವು ಹೋಗಿದ್ದು ಕುಂದಾಪುರದಲ್ಲಿರುವ ಬ್ರಹ್ಮೋಸ್ ಅಡ್ವೆಂಚರ್ ಬೋಟಿಂಗ್ಗೆ. ಇಲ್ಲಿ ತುಂಬ ಒಳ್ಳೆ ಕ್ರ್ಯೂ ಮೆಂಬರ್ಸ್ ಕೂಡ ಇದ್ದಾರೆ. ಸೊ ನೀವು ಹೋಗೋದಾದರೆ ಅವರಲ್ಲಿ ಕಾಲ್ ಮಾಡಿ ಟೈಮಿಂಗ್ಸ್ ಬಗ್ಗೆ ಕೇಳಿಕೊಂಡು ಹೋಗಿ. ಸೊ ಅವ್ರು ನಿಮಗೆ ಬೆಸ್ಟ್ ಟೈಮಿಂಗ್ಸ್ ಈ ಡಾಲ್ಫಿನ್ ನೋಡಲಿಕ್ಕೆ, ಹಾಗೆ ಅಲ್ಲಿ ಯಾವ ಟೈಮಿಂಗ್ಗೆ ಹೋದರೆ ಒಳ್ಳೆಯದಾಗ್ತದೆ ಅಂತ ಕೂಡ ನಿಮಗೆ ಹೇಳ್ತಾರೆ. ಹಾಗೆ ವಾಶ್ರೂಮ್ ಫೆಸಿಲಿಟಿ ಕೂಡ ಅಲ್ಲಿದೆ. ನಮಗೆ ಬೋಟಲ್ಲಿ ಅವರು ನೀರು ಕೂಡ ಬೇಕಾದರೆ ಕೊಡ್ತಾರೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್.